ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ದೇಗುಲವು ಹಿಂದೂಗಳ ಪಾಲಿನ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದಲ್ಲಿದೆ. ಇದು 51 ಶಕ್ತಿಪೀಠ, ಅಷ್ಟದಶ ಅಂದ್ರೆ 18 ಶಕ್ತಿಪೀಠಗಳ ಪೈಕಿ ಒಂದಾಗಿದೆ. ಮಹಾರಾಷ್ಟ್ರದಲ್ಲಿರುವ 3.5 ಶಕ್ತಿಪೀಠಗಳ ಪೈಕಿ ಇದು ಒಂದು. ದಕ್ಷ ಯಜ್ಞದಿಂದ ಸತಿಯನ್ನು ಕಳೆದುಕೊಂಡ ಶಿವನು ಆಕೆಯ ದೇಹವನ್ನು ಹೊತ್ತು ತಾಂಡವಾಡುವಾಗ ಲೋಕದ ಹಿತಕ್ಕಾಗಿ ವಿಷ್ಣುವು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಸತಿಯ ದೇಹವನ್ನ 51 ತುಂಡುಗಳನ್ನಾಗಿ ಮಾಡುತ್ತಾನೆ. ಆಗ ಸತಿಯ ದೇಹವು 51 ಭಾಗಗಳಾಗಿ ಭೂಮಿಯ ಮೇಲೆ ಬೀಳುತ್ತವೆ. ಅದರಲ್ಲಿ ನಯನ ಅಂದ್ರೆ ಕಣ್ಣು ಬಿದ್ದ ಸ್ಥಳವೇ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಶಕ್ತಿಪೀಠವಾಗುತ್ತದೆ. ಈ ಅದ್ಭುತ ಆಲಯವು ಕೊಲ್ಲಾಪುರ ನಗರದ ಹೃದಯ ಭಾಗವಾದ ಪಂಚಗಂಗಾ ನದಿಯ ತೀರದಲ್ಲಿದೆ. ಇಲ್ಲಿ ಮಹಾದೇವಿಯನ್ನ ಆಯಿ ಅಂಬಾಬಾಯಿ ಎಂದು ಕೂಡ ಕರೆಯುತ್ತಾರೆ. ದೇವಿಯ 3 ಕಣ್ಣುಗಳು ಇಲ್ಲಿ ಬಿದ್ದಿದ್ದರಿಂದ ಇಲ್ಲಿ 3 ದೇವಸ್ಥಾನಗಳಿವೆ: ಮಹಾಕಾಳಿ, ಮಹಾಸರಸ್ವತಿ ಹಾಗೂ ಮಹಾಲಕ್ಷ್ಮಿ. ಈ 3 ದೇಗುಲಗಳು ದೇವಿಯ 3 ಕಣ್ಣುಗಳನ್ನ ಸೂಚಿಸುತ್ತವೆ. ದಂತಕಥೆಯ ಪ್ರಕಾರ ಕೊಲ್ಲಾಪುರದಲ್ಲಿ ಕೊಲ್ಲ ಎಂಬ ರಾಕ್ಷಸರಿದ್ದನು. ಅವನು ಅಲ್ಲಿನ ಜನತೆಗೆ ಅನೇಕ ಬಾರಿ ತೊಂದರೆಗಳನ್ನು ಕೊಡುತ್ತಿದ್ದನು. ಈ ಸ್ಥಳದಲ್ಲಿರುವ ಕೊಳಕ್ಕೆ ಬಂದು ಅಲ್ಲಿನ ಎಲ್ಲಾ ನೀರನ್ನು ಕುಡಿದು ಜನರಿಗೆ, ಜಾನುವಾರುಗಳಿಗೆ ನೀರೇ ಇಲ್ಲದಂತೆ ಮಾಡುತ್ತಿದ್ದನು. ರಾಕ್ಷಸನ ಕಾಟದಿಂದ ಬೇಸತ್ತ ಜನರು ಪಾರ್ವತಿ ದೇವಿಯನ್ನ ಪ್ರಾರ್ಥಿಸುತ್ತಾರೆ. ಇದನ್ನು ಗಮನಿಸಿದ ಲಕ್ಷ್ಮೀ ದೇವಿಯು ಭೂಮಿಗೆ ಬರುವ ಉದ್ದೇಶದಿಂದ ವಿಷ್ಣುವಿನಿಂದ ಜಗಳ ಮಾಡಿಕೊಂಡು ಬರುತ್ತಾಳೆ. ನಂತರ ಅವಳು ಭೂಮಿಯಲ್ಲಿ ಕೊಲ್ಲ ಎನ್ನುವ ರಾಕ್ಷಸನನ್ನ ಕೊಲ್ಲಲು ಮುಂದಾಗುತ್ತಾಳೆ. ಸಾಯುವ ಮೊದಲು ಆ ರಾಕ್ಷಸ ತನ್ನನ್ನು ಕ್ಷಮಿಸುವಂತೆ ಬೇಡಿಕೊಳ್ಳುತ್ತಾನೆ ಮತ್ತು ಈ ಸ್ಥಳಕ್ಕೆ ತನ್ನ ಹೆಸರು ಇಡಬೇಕೆಂದು ಬೇಡಿಕೊಳ್ಳುತ್ತಾನೆ. ಆ ಆಸೆಯನ್ನ ದೇವಿಯು ಕೂಡ ನೆರವೇರಿಸುತ್ತಾಳೆ. ಇದೇ ಕಾರಣ ಈ ಜಾಗವನ್ನ ಕೊಲ್ಲಾಪುರ ಎಂದು ಕೂಡ ಕರೆಯುತ್ತಾರೆ. ಕೊಲ್ಲಾಪುರವನ್ನ ಹಿಂದೆ ಕರವೀರ್ ಅಥವಾ ಕರವೀರ್ ಎಂದು ಕರೆಯಲಾಗುತ್ತಿತ್ತು. ಆದ್ದರಿಂದ ಕೊಲ್ಲಾಪುರ ನಗರ ಇರುವ ತಾಲೂಕಿಗೆ ಕರವೀರ ಎಂದೇ ಹೆಸರಿಸಲಾಗಿದೆ. ಇಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರು ಕರವೀರ ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಮತ್ತು ಮಹಾಪ್ರಳಯದಲ್ಲೂ ಅವರು ತಮ್ಮ ಜೊತೆಯಲ್ಲಿರುತ್ತಾರೆ ಎಂದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಕರವೀರ ಪ್ರದೇಶವನ್ನ ತಾಯಿ ಜಗದಂಬಾ ತನ್ನ ಬಲಗೈಯಲ್ಲಿ ಹಿಡಿದಿದ್ದಾಳೆ ಎಂದು ನಂಬಲಾಗಿದೆ. ಆದ್ದರಿಂದ ಈ ಪ್ರದೇಶವು ಎಲ್ಲಾ ವಿನಾಶಗಳಿಂದ ರಕ್ಷಿಸಲ್ಪಟ್ಟಿದೆ. ಭಗವಾನ್ ವಿಷ್ಣು ಈ ಪ್ರದೇಶವನ್ನ ವೈಕುಂಠಕ್ಕಿಂತ ಹೆಚ್ಚಾಗಿ ಆರಾಧಿಸುತ್ತಾನೆ. ಯಾಕಂದ್ರೆ ಇದು ತನ್ನ ಪತ್ನಿ ಲಕ್ಷ್ಮಿಯ ವಾಸಸ್ಥಾನವಾಗಿದೆ. ಪ್ರಭು ಶ್ರೀ ದತ್ತಾತ್ರೇಯರು ಈಗಲೂ ಪ್ರತಿ ಮಧ್ಯಾಹ್ನ ಭಿಕ್ಷೆ ಬೇಡಲು ಇಲ್ಲಿಗೆ ಬರುತ್ತಾರೆ ಎನ್ನುವ ವಾಡಿಕೆ ಕೂಡ ಇದೆ. ಇನ್ನು ಭಾರತೀಯ ಸೇನೆ ಯಾವುದೇ ದೇಶದ ಮೇಲೆ ಯುದ್ಧ ಮಾಡುವ ಮೊದಲು ಈ ದೇವಿಗೆ ಇಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸುತ್ತದೆ. ಈ ದೇವಾಲಯದ ಗರ್ಭಗುಡಿ ರಹಸ್ಯ ಅಷ್ಟೇ ನಿಗೂಢವಾಗಿದೆ. ಇಲ್ಲಿನ ಮಹಾಲಕ್ಷ್ಮಿ ದೇವಿಯ ವಿಗ್ರಹವನ್ನು ನೋಡುತ್ತಲೇ ನೀವು ಆಕರ್ಷಿತರಾಗುತ್ತೀರಾ. ವಿಗ್ರಹವು ಕನಿಷ್ಠ 5,000ರಿಂದ 6,000 ವರ್ಷಗಳಷ್ಟು ಹಳೆಯದೆಂದು ಪರಿಗಣಿಸಲಾಗಿದೆ. ಕಲ್ಲಿನ ಪೀಠದ ಮೇಲೆ ಜೋಡಿಸಲಾದ ಕಿರೀಟಧಾರಿ ದೇವಿಯ ವಿಗ್ರಹವು ರತ್ನದಿಂದ ಮಾಡಲ್ಪಟ್ಟಿದೆ ಮತ್ತು ಸುಮಾರು 40 ಕಿಲೋಗ್ರಾಂ ತೂಕವನ್ನ ಕೂಡ ಹೊಂದಿದೆ. ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ಮಹಾಲಕ್ಷ್ಮಿ ಚಿತ್ರವು 3 ಅಡಿ ಎತ್ತರವಿದ್ದು ದೇವಾಲಯದ ಗೋಡೆಯೊಂದರ ಮೇಲೆ ಶ್ರೀಯಂತ್ರವನ್ನು ಕೂಡ ಕೆತ್ತಲಾಗಿದೆ. ಉತ್ತರ ಮತ್ತು ಪೂರ್ವಕ್ಕೆ ಎದುರಾಗಿರುವ ಹೆಚ್ಚಿನ ಹಿಂದೂ ಪವಿತ್ರ ವಿಗ್ರಹಗಳಿಂದ ಭಿನ್ನವಾಗಿ ಇಲ್ಲಿನ ದೇವಿ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡುತ್ತದೆ. ಪಶ್ಚಿಮ ಗೋಡೆಯ ಮೇಲೆ ಒಂದು ಚಿಕ್ಕ ತೆರೆದ ಕಿಟಕಿ ಇದ್ದು ಅದರ ಮೂಲಕ ಪ್ರತಿ ವರ್ಷ 3 ದಿನಗಳ ಕಾಲ ಅಸ್ತಮಿಸುವ ಸೂರ್ಯನ ಬೆಳಕು ವಿಗ್ರಹದ ಮುಖದ ಮೇಲೆ ಬೀಳುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದೇವತೆಯ ಮೇಲೆ ಬಿದ್ದಾಗ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಕಿರಣೋತ್ಸವ ಅಂದ್ರೆ ಸೂರ್ಯನ ಕಿರಣದ ಹಬ್ಬವನ್ನ ಆಚರಿಸಲಾಗುತ್ತದೆ. ವರ್ಷದಲ್ಲಿ 3 ದಿನಗಳ ಕಾಲ ಸೂರ್ಯದೇವನು ಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸುತ್ತಾನೆ ಎಂದು ನಂಬಲಾಗಿದೆ. ಇದು ರಥಸಪ್ತಮಿ ಸಂದರ್ಭದಲ್ಲಿ ನಡೆಯುತ್ತದೆ. ಫ್ಯಾಕ್ಟ್ ನಂಬರ್ 2. ವರಮಹಾಲಕ್ಷ್ಮಿ ಹಬ್ಬ ಬಂತೆಂದ್ರೆ ಸಾಕು, ಎಲ್ಲೆಡೆ ಮಹಾಲಕ್ಷ್ಮಿ ದೇವಸ್ಥಾನಗಳಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ಎಲ್ಲರೂ ಅಂದು ಲಕ್ಷ್ಮಿ ದೇವಾಲಯಗಳಿಗೆ ಭೇಟಿ ಕೊಡುತ್ತಾರೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಕರ್ನಾಟಕದ ಸುಪ್ರಸಿದ್ಧ 2 ಮಹಾಲಕ್ಷ್ಮಿ ದೇವಸ್ಥಾನಗಳ ಪರಿಚಯವನ್ನ ಮಾಡಿಕೊಡುತ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದಂದು ಈ ದೇವಸ್ಥಾನದಲ್ಲಿ ಹಲವಾರು ಚಮತ್ಕಾರಗಳು ನಡೆಯುತ್ತವೆ. ಅಂತೂ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡ ಕಡಬಡವರು ಇಲ್ಲಿ ಕೆಲವು ವರ್ಷಗಳ ನಂತರ ದೊಡ್ಡ ದೊಡ್ಡ ಕಾರುಗಳಲ್ಲಿ ತಮ್ಮ ಹರಕೆಗಳನ್ನು ಈಡೇರಿಸಲು ಬರುವ ಹಲವಾರು ಉದಾಹರಣೆಗಳನ್ನು ನೀವು ಇಲ್ಲಿ ಪ್ರತಿನಿತ್ಯ ಕಾಣಬಹುದು. ಹೌದು, ಅದುವೇ ತುಮಕೂರು ಜಿಲ್ಲೆಯ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ.
ಈ ಮಹಾಲಕ್ಷ್ಮಿ ದೇವಸ್ಥಾನದ ಹಿನ್ನೆಲೆ ನೋಡುವುದಾದರೆ ಈ ಲಕ್ಷ್ಮಿಯ ಮೂರ್ತಿಯು ಸ್ವಯಂಭೂ ಮೂರ್ತಿಯಾಗಿದೆ. ಸುಮಾರು ವರ್ಷಗಳ ಹಿಂದೆ ಅಕ್ಕಮ್ಮ ಎಂಬ ಮಹಿಳೆ, ಆಕೆಯ ಮಗ ಅಬ್ಬಯ್ಯ ಈ ಸ್ಥಳದಲ್ಲಿ ವಾಸವಾಗಿದ್ದರು. ಅಬ್ಬಯ್ಯ ಪ್ರತಿದಿನ ಕುರಿ ಮೇಯಿಸಿ ನದಿ ಬಳಿ ಬಂದು ಕೈಕಾಲು ತೊಳೆದುಕೊಂಡು ಹೋಗುತ್ತಿದ್ದ. ಹೀಗೆ ಒಮ್ಮೆ ಕೈಕಾಲು ತೊಳೆಯಲು ನದಿಯ ಬಳಿ ಹೋದಾಗ ನನ್ನನ್ನ ಮನೆಗೆ ಕರೆದೊಯ್ಯಿ ಎಂಬ ಅಶರೀರವಾಣಿ ಕೇಳಿ ಬರುತ್ತದೆ. ಈ ವಿಷಯವನ್ನು ಅಬ್ಬಯ್ಯ ತನ್ನ ತಾಯಿಗೆ ತಿಳಿಸಿದಾಗ, ದೆವ್ವವಾದರೆ ಮನೆಗೆ ಬರಬೇಡ, ದೇವರಾದರೆ ಮನೆಗೆ ಬಾ ಎಂದು ಹೇಳುವಂತೆ ತಾಯಿ ಮಗನಿಗೆ ಸೂಚಿಸುತ್ತಾಳೆ. ಮರುದಿನ ತಾಯಿಯ ಮಾತಿನಂತೆ ಅಬ್ಬಯ್ಯ ಮತ್ತೆ ಕೈಕಾಲು ತೊಳೆಯುವಾಗ ಆ ಶರೀರವಾಣಿ ಕೇಳಿಸುತ್ತದೆ. ಆಗ ಅಬ್ಬಯ್ಯ ದೆವ್ವವಾದರೆ ಮನೆಗೆ ಬರಬೇಡ, ದೇವರಾದರೆ ಮನೆಗೆ ಬಾ ಎನ್ನುತ್ತಾನೆ. ಆಗ ನದಿಯಿಂದ ಲಕ್ಷ್ಮಿಯ ಕಲ್ಲಿನ ಮೂರ್ತಿ ಉದ್ಭವವಾಗುತ್ತದೆ. ಅದನ್ನ ಮನೆಗೆ ತಂದ ಅಬ್ಬಯ್ಯ ಪ್ರತಿದಿನ ಪೂಜೆ ಸಲ್ಲಿಸುತ್ತಾರೆ. ಆತ ತನ್ನ ಮನೆಯಲ್ಲಿ ಈ ವಿಗ್ರಹವನ್ನು ಪೂಜಿಸಲು ಆರಂಭಿಸುತ್ತಾನೆ. ಈ ಸಂದರ್ಭದಲ್ಲಿ ದೇವಿ ಆತನಿಗೆ ಅಪಾರ ಸಂಪತ್ತು ಮತ್ತು ಸಮೃದ್ಧಿಯನ್ನ ಆಶೀರ್ವದಿಸುತ್ತಾಳೆ. ತನಗೆ ಅನಾಯಾಸವಾಗಿ ದೊರೆತ ಸಂಪತ್ತನ್ನು ಆತ ದಾನಕ್ಕೆ ವಿನಿಯೋಗಿಸುತ್ತಾನೆ. ಈತನ ಸಮಾಜ ಸೇವೆಯ ಗೌರವಾರ್ಥ ಆತನ ಮನೆಗೆ ಲಕ್ಷ್ಮೀ ನಿವಾಸ ಎಂದು ಜನರು ಹೆಸರಿಸುತ್ತಾರೆ. ಅಬ್ಬಯ್ಯ ಸೋದರ ತೋಟದಪ್ಪ ಕೂಡ ಅಬ್ಬಯ್ಯನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದನು. ಆತ ಕೂಡ ಮಹಾಲಕ್ಷ್ಮಿ ದೇವಿಯನ್ನ ಪೂಜಿಸಲು ಪ್ರಾರಂಭಿಸುತ್ತಾನೆ. ಒಂದು ರಾತ್ರಿ ದೇವಿಯು ಅವನ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ತನಗೆ ದೇವಾಲಯವನ್ನು ನಿರ್ಮಿಸುವಂತೆ ಆದೇಶ ನೀಡುತ್ತಾಳೆ. ಆ ಆದೇಶದ ಪ್ರಕಾರ ಆತ ದೇವಿಗೆ ದೇವಾಲಯವನ್ನ ನಿರ್ಮಿಸುತ್ತಾನೆ ಮತ್ತು ಈ ಗುಡಿಯಲ್ಲಿ ವಿಗ್ರಹವನ್ನು ಪೂಜಿಸಲು ಪ್ರಾರಂಭಿಸುತ್ತಾನೆ. ತೋಟದಪ್ಪನ ಮರಣದ ನಂತರ ಚೌಡಯ್ಯ ಎನ್ನುವಾತ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದ್ದನು. ಆದರೆ 1910 ನಂತರ ದೇವಾಲಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಯಿತು. 1925ರಲ್ಲಿ ಗೊರವನಹಳ್ಳಿಗೆ ಆಗಮಿಸಿದ ಕಮಲಮ್ಮ ಎಂಬ ಮಹಿಳೆಯು ಈ ಸಂದರ್ಭದಲ್ಲಿ ದೇಗುಲ ಸುಸ್ಥಿತಿ ಇಲ್ಲದಿರುವುದನ್ನು ಕಂಡು ಕಮಲಮ್ಮನವರು ಮರಗುತ್ತಾರೆ. ಬಳಿಕ ಅವರು ದೇವಾಲಯವನ್ನ ಪುನರ್ಜೀವಗೊಳಿಸುತ್ತಾರೆ. ಆ ಬಳಿಕ ದೇವಿಗೆ ಮರುಪೂಜೆ ಆರಂಭವಾಗುತ್ತದೆ. ಮುಂದೆ ಸುಮಾರು 26 ವರ್ಷಗಳ ಕಾಲ ಆ ದೇವಾಲಯಕ್ಕೆ ಕಮಲಮ್ಮನವರು ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ದುಡಿಯುತ್ತಾರೆ. 1952ರಲ್ಲಿ ಮತ್ತೆ ಪೂಜೆ ಪ್ರಾರಂಭವಾಗುತ್ತದೆ. ಅಂದಿನಿಂದ ಈ ದೇವಾಲಯವು ಮಹಾಲಕ್ಷ್ಮಿ ದೇವಿಯ ಭಕ್ತರಿಗೆ ತೀರ್ಥಕ್ಷೇತ್ರವಾಗಿದೆ. ದೇಶದ ಎಲ್ಲ ಕಡೆಗಳಿಂದ, ಅದರಲ್ಲೂ ದಕ್ಷಿಣ ಭಾರತದ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಹೀಗೆ ಎಲ್ಲ ಕಡೆಯಿಂದ ಭಕ್ತರು ಇಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಈಗ ಈ ದೇವಸ್ಥಾನ ಕರ್ನಾಟಕದ ಪ್ರಸಿದ್ಧ ಮಹಾಲಕ್ಷ್ಮಿ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರತಿದಿನ ಜನಜಂಗುಳಿಯಿಂದ ತುಂಬಿರುತ್ತದೆ. ದೂರ ದೂರದ ಊರಿನಿಂದ ಭಕ್ತಾದಿಗಳು ಆಗಮಿಸಿ ತಾಯಿಯ ಆಶೀರ್ವಾದವನ್ನು ಪಡೆದು ಉದ್ಧಾರರಾಗುತ್ತಿದ್ದಾರೆ, ಸಿರಿವಂತರಾಗುತ್ತಿದ್ದಾರೆ. ದೇವಿಯ ವಾರವಾದಂತಹ ಮಂಗಳವಾರ ಮತ್ತು ಶುಕ್ರವಾರ ದಿನ ಇಲ್ಲಿ ಅಕ್ಕಪಕ್ಕದ ಊರಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಹಾಗೂ ಇಲ್ಲಿ ಆ ದಿನ ವಿಶೇಷವಾದ ಪೂಜೆಗಳು ಕೂಡ ಜರುಗುತ್ತವೆ. ಸಾಲಬಾಧೆ, ಹಣಕಾಸಿನ ಸಮಸ್ಯೆ ಇದ್ದಲ್ಲಿ ಭಕ್ತರು ಗೊರವನಹಳ್ಳಿಗೆ ಬಂದು ಮಹಾಲಕ್ಷ್ಮಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸುತ್ತಾರೆ. ಅದರಲ್ಲೂ ವರಮಹಾಲಕ್ಷ್ಮಿಯ ಹಬ್ಬದ ದಿವಸದಂದು ಇಲ್ಲಿ ದೊಡ್ಡ ದೊಡ್ಡ ಚಮತ್ಕಾರಗಳೇ ನಡೆಯುತ್ತದೆ ಎಂದು ಇಲ್ಲಿನ ಭಕ್ತ ಮಂಡಳಿ ತಿಳಿಸುತ್ತದೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.